ಅಸೌಖ್ಯದಿಂದ ಬಳಲುತ್ತಿದ್ದ ಕಾಡು ಪ್ರಾಣಿಯೊಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ಘಟನೆ ಬಂಟ್ವಾಳದಲ್ಲಿ ನಡೆದಿದೆ. ಸುಮಾರು 8 ವರ್ಷದ ಕಡವೆಯೊಂದು ಅಸೌಖ್ಯದಿಂದ ಮೃತಪಟ್ಟಿದೆ. ಬಂಟ್ವಾಳ ತಾಲೂಕಿನ ಮೇರೆಮಜಲು ಗ್ರಾಮದ ಅಬ್ಬೆಟ್ಟು ಸದಾನಂದ ಬಳ್ಳಾಳ್ ಎಂಬುವರ ಗುಡ್ಡದಲ್ಲಿ ಕಡವೆಯೊಂದು ಅಸೌಖ್ಯದಿಂದ ಬಿದ್ದಿದೆ ಎಂಬ ಮಾಹಿತಿಯನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಬಂಟ್ವಾಳ ಅರಣ್ಯ ಇಲಾಖೆಯವರಿಗೆ ಮಾಹಿತಿಯನ್ನು ನೀಡಿದರು. ಮಾಹಿತಿ ಆಧಾರದ ಮೇಲೆ ಅಬ್ಬೆಟ್ಟು ಗುಡ್ಡದಲ್ಲಿ ನೋಡುವಾಗ ಕಾಲು ನೋವಿನಿಂದ ಬಳಲುತ್ತಿದ್ದ ಕಡವೆ ಬಿದ್ದಿತ್ತು. ಸುಮಾರು ದಿನಗಳಿಂದ ಅಸೌಖ್ಯದಿಂದ ಕೂಡಿದ್ದು ಎದ್ದು ನಡೆಯಲು ಕೂಡದ ಸ್ಥಿತಿಗೆ ತಲುಪಿದ್ದ ಕಡವೆಯನ್ನು ವಲಯ ಅರಣ್ಯ ಅಧಿಕಾರಿಗಳ ತಂಡ ರಕ್ಷಿಸಲು ಮುಂದಾಗಿತ್ತು. ಅರಣ್ಯ ಅಧಿಕಾರಿಗಳ ತಂಡದಿಂದ ಸುಮಾರು 1 ಗಂಟೆಗಳ ಕಾಲ ಕ್ರೇನ್ ಮೂಲಕ ಈ ಕಡವೆಯನ್ನು ರಕ್ಷಿಸುವ ಕಾರ್ಯಾಚರಣೆ ನಡೆಸಲಾಗಿದೆ. ಬಳಿಕ ಪಿಕಪ್ ವಾಹನದಲ್ಲಿ ಬಂಟ್ವಾಳ ಪಶುವೈದ್ಯ ಅವಿನಾಶ್ ಅವರ ಬಳಿಗೆ ತರಲಾಯಿತು. ಆರೋಗ್ಯದ ಸ್ಥಿತಿ ತೀರಾ ಹದಗೆಟ್ಟಿದ್ದು ವೈದ್ಯರು ಚಿಕಿತ್ಸೆ ನೀಡಿದರು. ಚಿಕಿತ್ಸೆ ಫಲಕಾರಿಯಾಗದೆ ಕಡವೆ ಮೃತಪಟ್ಟಿದೆ. ಮೃತಪಟ್ಟ ಕಡವೆಯನ್ನು ಬಂಟ್ವಾಳದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುಬ್ರಹ್ಮಣ್ಯರಾವ್ ಅವರ ಉಪಸ್ಥಿತಿಯಲ್ಲಿ ದಹನ ಕ್ರಿಯೆ ನಡೆಸಲಾಯಿತು.